ಮೀಡಿಯಾ ಅಲ್ಯುಮ್ನೈ ಅಸೋಸಿಯೇಷನ್ ಆಫ್ ಮಂಗಳ ಗಂಗೋತ್ರಿ ಇದರ ವಾರ್ಷಿಕ ಮಹಾಸಭೆ ಇತ್ತೀಚೆಗೆ ನಡೆದಿದ್ದು, ಸಭೆಯಲ್ಲಿ ಮುಂದಿನ 2 ವರ್ಷಗಳ ಅವಧಿಗೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಮಾಮ್ ನೂತನ ಅಧ್ಯಕ್ಷರಾಗಿ ನವೀನ್ ಅಮ್ಮೆಂಬಳ ಅವರು ಸರ್ವಾನುಮತದಿಂದ ಆಯ್ಕೆಯಾದರು. ಅಲ್ಲದೆ ಗೌರವಾಧ್ಯಕ್ಷರಾಗಿ ವೇಣು ಶರ್ಮಾ, ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಸಫಿಯಾ, ಕೋಶಾಧಿಕಾರಿಯಾಗಿ ಕೃಷ್ಣ ಕಿಶೋರ್, ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಕುಳವರ್ಮ, ಕಾರ್ಯದರ್ಶಿಗಳಾಗಿ ಹರೀಶ್ ಮೋಟುಕಾನ ಮತ್ತು ಪ್ರಶಾಂತ್ ಸುವರ್ಣ, ಕಾರ್ಯಕ್ರಮ ಸಂಯೋಜಕರಾಗಿ ತಾರಾ ಆಯ್ಕೆಯಾದರು. ಇನ್ನುಳಿದಂತೆ ಮಾಮ್ ಇನ್ಸ್ಪೈರ್ ಅವಾರ್ಡ್ ಸಂಚಾಲಕರಾಗಿ ಶರತ್ ಹೆಗ್ಡೆ ಕಡ್ತಲ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ವೇಣು ವಿನೋದ್ ಕೆಎಸ್, ಸುರೇಶ್ ಪುದುವೆಟ್ಟು, ಕೃಷ್ಣ ಮೋಹನ ತಲೆಂಗಳ, ಸುರೇಶ್ ಡಿ ಪಳ್ಳಿ, ಹರೀಶ್ ಕುಲ್ಕುಂದ, ವಿನೋದ್ ರಾಜ್ಕೆ, ಮೇಘಲಕ್ಷ್ಮಿ, ಸಂತೋಷ್ ವರ್ಕಾಡಿ, ಅಹಮದ್ ಬಾಬಾ, ಮಹಂತೇಶ್ ಹಿರೇಮಠ, ರಾಜೇಶ್ ಫೆರಾವೋ, ಧೀರಜ್ ಪೊಯ್ಯಕಂಡ ಆಯ್ಕೆಯಾದರು.